ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವು ಆಯೋಜಿಸಿದ 2022 ಮತ್ತು 2023ನೇ ಸಾಲಿನ ಶಿಕ್ಷಕರ ವಿಭಾಗ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಿತ್ತು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕುಂದಣ ತುಮಕೂರು ಗ್ರಾಮಾಂತರ ಮೈದಾನದಲ್ಲಿ ಪಂದ್ಯಾಟ ಆಯೋಜನೆ ಮಾಡಲಾಗಿತ್ತು. ತುಮಕೂರು ಜಿಲ್ಲೆ ತುರುವೇಕೆರೆ ತಂಡವು ವಾಲಿಬಾಲ್ ಪಂದ್ಯದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಯಿತು. ತಂಡದ ನಾಯಕರಾದ ವೇಣುಗೋಪಾಲ್ GS, ಸಹ ಆಟಗಾರರಾದ ಸೂರಜ್, ಚೇತನ್, ಹರೀಶ್, ದರ್ಶನ್, ವಿನೋದ್, ರಂಗನಾಥ್, ರಾಜು, ಪ್ರಭುಸ್ವಾಮಿ, DP ವೇಣುಗೋಪಾಲ್, ತಂಡದ ತರಬೇತುದಾರರಾದ ಗಂಗಾಧರ್, ಉಮೇಶ್ ಎಲ್ಲರೂ ಸೇರಿ ವಾಲಿಬಾಲ್ ಟ್ರೋಫಿ ಹಾಗೂ ಪದಕ ಪಡೆದರು. ಈ ಸಂದರ್ಭದಲ್ಲಿ KREIS ಸಂಸ್ಥೆಯ ಅಧಿಕಾರಿಗಳು, ಪ್ರಾಂಶುಪಾಲರು, ಶಿಕ್ಷಕರು, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಎಲ್ಲರೂ ಅವರನ್ನು ಅಭಿನಂದಿಸಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ನಿನಗೆ ಗೊತ್ತಾಯ್ತಲ್ಲ, ಅದು ಕನೆಕ್ಟ್ ಮಾಡಿ. ಪೂರ್ತಿ ಇಂಟೀರಿಯರ್. ಸಪ್ಲೈ ಸರ್ವಿಸ್ ಮಾತ್ರ ಒಂದು ಸರ್ವಿಸ್ ಕಡಿಮೆ. ಅದು ಸುಲಭ ಅಲ್ಲ ಹಂಗೆ ಗೈಡ್ ಮಾಡೋದು. ಔಟ್ ಇಲ್ಲ ಬಿಡು. ಅದು ಕೊಳ್ಳೆ ಇಲ್ಲಿ 4 ನಮಗಿದು ನಮ್ಮ ಕ್ರಿಕೆಟ್ ಆಡಲಿಲ್ಲ. ಸೂಪರ್. ಅದೇ ಅಟ್ಯಾಕ್ ಲೈನಿಂದ ಮುಂದೆ ಬರಂಗಿಲ್ಲ.
ಔಟ್ ಆಯ್ತಾ ಬನ್ನಿ. ಮುಟ್ಟ ಸಾಕು. ಏ ಅಣ್ಣ ಬಾರಣ್ಣ ಮೊಬೈಲ್ ಇಸ್ಕೊಂಡು ನೀನಣ್ಣ ನಿಂದೆ ಅಣ್ಣ ಮಂಜು ಸರ್ ಯಾರು ಮೊಬೈಲ್ ಸರ್ಟಿಫಿಕೇಟ್ ಐತಿ ಇದು ಸರ್ಟಿಫಿಕೇಟ್ ಓಕೆನಾ ಎಲ್ಲ ತಂಸಪಟ್ಟು ಚೆನ್ನಾಗಿ ಕಾಣುತ್ತೆ. ಹಾಂ ಹಿಂಗೆ ಫೈನ್. ವಿಕ್ಟರ್ ಇದಾದ್ರೂ ಓಕೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ ಗೆಲುವಿನ ಹಾದಿ